ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಬಳಕೆದಾರರಿಗೆ ಇನ್ನೊಂದು ಆ್ಯಪ್ ಇದೀಗ ಲಭ್ಯವಾಗಿದೆ. ಅದೇ ಥ್ರೆಡ್ಸ್. ಫೇಸ್ಬುಕ್, ವಾಟ್ಸ್ಆ್ಯಪ್ನ ಪೋಷಕ ಸಂಸ್ಥೆಯಾದ ಮೆಟಾದ ಹೊಸ ಅಪ್ಲಿಕೇಶನ್ ಇದು. ಮತ್ತೊಂದು ಅಪ್ಲಿಕೇಶನ್ ಬಿಡುಗಡೆಗೆ ಮೆಟಾ ಸಾಕಷ್ಟು ದಿನಗಳಿಂದಲೇ ತಯಾರಿ ನಡೆಸುತ್ತಿತ್ತು. ಈಗ ಈ ಹೊಸ ಆ್ಯಪ್ಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ. ಟ್ವಿಟರ್ಗೆ ಪ್ರತಿಸ್ಪರ್ಧಿಯಾಗಿ ಥ್ರೆಡ್ಸ್ ಎಂಟ್ರಿ ಕೊಟ್ಟಿದ್ದು, ಭಾರತ ಸೇರಿದಂತೆ 100ಕ್ಕೂ ಅಧಿಕ ದೇಶಗಳಲ್ಲಿ ಹೊಸ ಥ್ರೆಡ್ಸ್ ಆ್ಯಪ್ ಲಭ್ಯವಿದೆ. ಈ ಇನ್ಸ್ಟಾಗ್ರಾಮ್ ಆ್ಯಪ್ ಟ್ವಿಟರ್ನಂತೆಯೇ ಟೆಕ್ಸ್ಟ್ ಬೇಸ್ಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆಗಿದೆ ಈ ಥ್ರೆಡ್ಸ್ ಆ್ಯಪ್. ಸಾರ್ವಜನಿಕ ಸಂವಹನ ಮತ್ತು ರಿಯಲ್ ಟೈಮ್ ಅಪ್ಡೇಟ್ಗಾಗಿ ಇರುವಂತಹ ಪ್ರತ್ಯೇಕ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದು ಎಂದು ಮೆಟಾ ಹೇಳಿಕೊಂಡಿದೆ. ಥ್ರೆಡ್ಸ್ನಲ್ಲಿ ಬಳಕೆದಾರರು ಟೆಕ್ಸ್ಟ್ ಪೋಸ್ಟ್ ಮಾಡಬಹುದು. ಇದರ ಜೊತೆಗೆ ಫೋಟೋ, ವಿಡಿಯೋಗಳನ್ನು ಹಂಚಿಕೊಳ್ಳಬಹುದು. ಇಲ್ಲೂ ಲೈಕ್, ಕಮೆಂಟ್, ರೀಟ್ವೀಟ್ ರೀತಿಯೇ ರೀಪೋಸ್ಟ್ ಮತ್ತು ಶೇರ್ ಆಯ್ಕೆಗಳು ಇವೆ. ಈ ಅಪ್ಲಿಕೇಶನ್ ಬಗೆಗಿನ ಇನ್ನಷ್ಟು ಪ್ರಮುಖ ಅಂಶಗಳನ್ನು ನಾವೀಗ ನೋಡೋದಾದರೆ, ಥ್ರೆಡ್ಸ್ ಆ್ಯಪ್ iOS ಮತ್ತು ಆಂಡ್ರಾಯ್ಡ್ ಎರಡರಲ್ಲೂ ಲಭ್ಯವಿದೆ. ಆ್ಯಪ್ ಸ್ಟೋರ್ ಹಾಗೂ ಗೂಗಲ್ ಪ್ಲೇ ಸ್ಟೋರ್ನಿಂದ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಬಹುದು. ಇದರ ಹೊರತಾಗಿ threads.net ವೆಬ್ನಿಂದಲೂ ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಥ್ರೆಡ್ಸ್ಗೆ ಸುಲಭವಾಗಿ ಸೈನ್ ಇನ್ ಆಗಬಹುದು. ನಿಮ್ಮಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕಷ್ಟೇ. ನೀವು ಥ್ರೆಡ್ಸ್ ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ತೆರೆದಾಗ ಲಾಗಿನ್ ಆಗಲು ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ತ್ವರಿತವಾಗಿ ಗೋಚರಿಸುತ್ತದೆ. ನೀವು ನಿಮ್ಮ ಫೋನ್ನಲ್ಲೇ ಇನ್ಸ್ಟಾಗ್ರಾಮ್ ಹೊಂದಿದ್ರೆ ಮತ್ತು ಈಗಾಗಲೇ ಲಾಗಿನ್ ಆಗಿದ್ರೆ ನಿಮಗೆ ಪಾಸ್ವರ್ಡ್ನ ಅಗತ್ಯವೂ ಇಲ್ಲ. ಲಾಗಿನ್ ಆದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡುವವರ ಸಂಪೂರ್ಣ ಪಟ್ಟಿ ನಿಮಗೆ ವೀಕ್ಷಿಸಲು ಸಿಗುತ್ತೆ. ಇನ್ನು ಇನ್ಸ್ಟಾಗ್ರಾಮ್ನ ಬ್ಲೂ ಚೆಕ್ಸ್ ಥ್ರೆಡ್ಸ್ನಲ್ಲೂ ಮುಂದುವರೆದಿದೆ. ನೀವು ಮೆಟಾ ವೆರಿಫೈಡ್ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ರೆಡ್ಸ್ನಲ್ಲೂ ನೀವು ಬ್ಲೂ ಚೆಕ್ ಪಡೆಯುತ್ತೀರಿ. ಇದು ಇನ್ಸ್ಟಾಗ್ರಾಮ್, ಟ್ವಿಟರ್ನಂತೆ ಸಿಮಿಲರ್ ಆಗಿರೋ ಲೇಟೆಸ್ಟ್ ಆ್ಯಪ್ ಥ್ರೆಡ್ಸ್ನ ವಿಶೇಷ.